ನವರಾತ್ರಿ ಬಂದ್ರೆ ಕರಾವಳಿಯಲ್ಲಿ ಹುಲಿ ಕುಣಿತದ ಅಬ್ಬರ ಜೋರಾಗಿ ಇರುತ್ತೆ. ದಸರಾ ಸಂಭ್ರಮಕ್ಕೆ ಕಳೆ ಕಟ್ಟೋದು ಅಂದ್ರೆ ಈ ಹುಲಿ ಕುಣಿತ. ಇದೀಗ ಪುತ್ತೂರಿನ ಕಲ್ಲೇಗ ಟೈಗರ್ಸ್ಗಳು ತಾಸಿಯ ಪೆಟ್ಟಿಗೆ ಜಬರ್ದಸ್ತಾಗಿ ಹೆಜ್ಜೆ ಹಾಕಿದ್ರು. ಈ ಸಂಭ್ರಮ ಹೇಗಿತ್ತು ನೀವೇ ನೋಡಿ. ನವರಾತ್ರಿ ಕರಾವಳಿಯ ಪುಣ್ಯ ಮಣ್ಣಿನಲ್ಲಿ ನವರಾತ್ರಿ ರಂಗೇರುತ್ತಿದ್ದಂತೆ ನಾಡಿನಲ್ಲಿ ಹುಲಿಗಳ ಗರ್ಜನೆ, ಹೆಚ್ಚು ಗುರಿತು ಸತ್ತು ಗದ್ದಲ ಭಾರಿ ಜೋರು. ಬಳಿಕ ಹುಲಿಗಳ ದೇಹವ. ಇದೀಗ ಪುತ್ತೂರಿನ ಮುತ್ತುಗಳು ಹುಲಿವೇಷದ ಮೂಲಕ ನವರಾತ್ರಿಗೆ ಇನ್ನಷ್ಟು ಬಣ್ಣ ನೀಡಿದ್ದಾರೆ. ಮಾರ್ನಿಂಗಿ ವೇಷ ಬತ್ತೆಂದೆ ಬಲಬಲೆ ಪೂರ ಎಂದು ಮನೆ ಮಂದಿ ಒಟ್ಟಾದ್ರೆ ಪುಟ್ಟ ಮಕ್ಕಳಂತೂ ತಾಯಿಯ ಸೆರಗಂಚಿನಿಂದ ಮೆಲ್ಲಗೆ ಕಣ್ಣು ಬಿಡುತ್ತಾ ಭಯದಿಂದಲೇ ಹುಲಿ ಕುಣಿತವನ್ನ ನೋಡ್ತಾರೆ. ಆದ್ರೆ ಯುವಕರಂತೂ ಹುಲಿಗಳೊಂದಿಗೆ ತಾಸಿಯ ಪೆಟ್ಟಿಗೆ ತಾವು ಹೆಜ್ಜೆ ಹಾಕೋದು. ಅದರಲ್ಲಿರೋ ಥ್ರಿಲ್ಲೇ ಬೇರೆ ಅನ್ನೋ ಯುವಕರು ಇದ್ದಾರೆ. ಆದ್ರೆ ಈ ಬಾರಿ ಕೊರೋನಾದಿಂದ ಈ ಹುಲಿಗಳ ನರ್ತನ ಕಾಣಸಿಗುವುದೇ ಕಡಿಮೆ. ಹೀಗಾಗಿ ಪುತ್ತೂರಿನ ವೇದಿಕೆಯಲ್ಲಿ ನಾಡಿನ ಹುಲಿಗಳೆಲ್ಲ ಒಂದಾಗಿತ್ತು. ಈ ಸಂಭ್ರಮವನ್ನ ತೋರಿಸ್ತೀವಿ ನೋಡಿ. ಹಳದಿ, ಕೆಂಪು, ಕಪ್ಪು, ಕೇಸರಿ ಬಣ್ಣದ ಮೇಲೆ ಕಪ್ಪು ಬಣ್ಣದ ಚುಕ್ಕೆ, ಅವುಗಳ ನಡುವೆ ಕಪ್ಪು ಬಣ್ಣದ ಪಟ್ಟೆ ಬಳಿದು ಹುಲಿಗಳ ಮುಖವಾಡ ಧರಿಸಿ ಏನ್ ಕುಣಿತ ಅಬ್ಬಾ, ತಾಸಿಯ ಪೆಟ್ಟು ಕಿವಿಗೆ ಬೀಳುತ್ತಿದ್ದಂತೆ ಗರ್ಜಿಸಿ ಹುಲಿವೇಷಧಾರಿಗಳು ಪಲ್ಟಿ ಹೊಡೆಯೋದೇನು, ತೆಂಗಿನಕಾಯಿ ಹೊಡೆಯೋದೇನು, ಅಲ್ಲಲ್ಲಿ ಬಿದ್ದಿರೋ ನೋಟುಗಳನ್ನ ಈ ಹುಲಿರಾಯ ಹೇಗೆ ಪಲ್ಟಿ ಹೊಡಿತಾ ಬಾಯಲ್ಲಿ ಹೆಕ್ಕುತ್ತಿದ್ದಾನೆ ನೋಡಿ. ಅಬ್ಬಾ, ಚಾಣಾಕ್ಷತನದ ಆಟ ನೋಡುವುದಕ್ಕೆ ಥ್ರಿಲ್ ಆಗಿದೆ. ಎಸ್, ಇದು ಪುತ್ತೂರಿನ ಮುತ್ತುಗಳ ಹುಲಿವೇಷದ ರಂಗು. 2018ರ ದಸರಾ ಸಂದರ್ಭದಲ್ಲಿ ಊರಿನ ಮಕ್ಕಳನ್ನ ಸೇರಿಸಿಕೊಂಡು ಹುಲಿ ಕುಣಿತವನ್ನ ನಡೆಸಲಾಯಿತು. ಬಳಿಕ ಇದೇ ಮುಂದುವರಿದು 2ನೇ ವರ್ಷ ಅದ್ದೂರಿಯಾಗಿ ಕಲ್ಲೇಗ ಟೈಗರ್ಸ್ ಗರ್ಜಿಸಿದ್ರು. ಈ ತಂಡ ಅನೇಕ ಪ್ರದರ್ಶನಗಳನ್ನ ನೀಡಿದ್ದು ಈವರೆಗೆ ಪ್ರಖ್ಯಾತಿ ಪಡೆದ ಹುಲಿ ಕುಣಿತ ತಂಡವನ್ನ ಮೀರಿಸಿದ ಖ್ಯಾತಿ ಕಲ್ಲೇಗ ಟೈಗರ್ಸ್ ತಂಡಕ್ಕಿದೆ ಅನ್ನೋದು ಪುತ್ತೂರಿನ ಹೆಮ್ಮೆ. ಅಲ್ಲದೆ ಈ ತಂಡದಲ್ಲಿ ಮಂಗಳೂರಿನ ಎಕ್ಸ್ಪರ್ಟ್ ಸ್ಟಂಟ್ ಮ್ಯಾನ್ಗಳು, ಪೇಂಟರ್ಗಳು ಇದ್ದಾರೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆ. ಈ ಎಲ್ಲ ವೈಭವ ನಡೆದಿದ್ದು ಕಲ್ಲೇಗ ಟೈಗರ್ಸ್ ವತಿಯಿಂದ ನಗರದ ಕಲ್ಲೇಗ ಸಭಾ ವೇದಿಕೆಯಲ್ಲಿ. ಹುಲಿವೇಷಧಾರಿಗಳು ತಾಸಿಯ ಪೆಟ್ಟಿಗೆ ಹೆಜ್ಜೆ ಹಾಕಿದ್ರು. ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುವ ಕಾರ್ಯಕ್ರಮ ಈ ವರ್ಷ ಕೊರೋನಾ ಮಹಾಮಾರಿಯಿಂದಾಗಿ ಸರ್ಕಾರದ ನಿಯಮಗಳನ್ನ ಪಾಲಿಸಿ ಸರಳವಾಗಿ ಹರಕೆಯ ಸೇವೆಯನ್ನ ಸಲ್ಲಿಸಲಾಯಿತು. ಇದು ಕಲ್ಲೇಗ ಟೈಗರ್ಸ್ನ 3ನೇ ವರ್ಷದ ಹರಕೆ ಸೇವೆಯಾಗಿದ್ದು ಪ್ರತಿ ವರ್ಷ ಪುತ್ತೂರಿನ ರಸ್ತೆಯುದ್ದಕ್ಕೂ ಹುಲಿಗಳ ಹವಾ ಜೋರಾಗಿಯೇ ಸಾಗುತ್ತಿತ್ತು. ನಾಡಿನ ಹುಲಿಗಳ ಗರ್ಜನೆಗೆ ಊರಿಗೆ ಊರೇ ಫಿದಾ ಆಗ್ತಿತ್ತು ಅನ್ನೋದಂತೂ 100ಕ್ಕೆ 100 ಸತ್ಯ. ಯಾಕಂದ್ರೆ ಇದು ಅಂತಿಂತ ಟೈಗರ್ಸ್ಗಳಲ್ಲ, ಇದು ಕಲ್ಲೇಗ ಟೈಗರ್ಸ್. ಮಾರ್ನಮಿಯಂದು ಸದ್ದು ಮಾಡಿದ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಖ್ಯಾತ ನ್ಯಾಯವಾದಿ ಮಹೇಶ್ ಕಜೆ, ಬುಡಿಯಾರು ರಾಧಾಕೃಷ್ಣ ರೈ, ಪಿಕೆ ಗಣೇಶ್, ಜಗನ್ನಿವಾಸ್ ರಾವ್, ಸಂಜೀವ ನಾಯ್ಕ್ ಕಲ್ಲೇಗ, ಅಜಿತ್ ಕುಮಾರ್ ಜೈ,
ಜೀವನ್ದಾರ್ ಜೈನ್ ಹಾಗೂ ಅನೇಕ ಗಣ್ಯರು ಭಾಗಿಯಾಗಿದ್ರು. ಭಾಗಿಯಾದ ಗಣ್ಯರಿಗೆ ಕಲ್ಲಿಗ ಟೈಗರ್ಸ್ ವತಿಯಿಂದ ಸ್ಮರಣಿಕೆಯನ್ನು ನೀಡಲಾಯಿತು. ಈ ಕುಣಿತದ ಹಿಂದೆ ದೈವಿ ಸಮರ್ಪಣೆಯ ನಂಬಿಕೆಯೂ ಇದೆ. ಒಟ್ಟಿನಲ್ಲಿ ಕಲ್ಲಿಗ ಟೈಗರ್ಸ್ ವತಿಯಿಂದ ನಡೆದ ಹುಲಿ ಕುಣಿತ ಜಬರ್ದಸ್ತ್ ಆಗಿತ್ತು. ಇನ್ನು ಈ ಕುಣಿತ ಯಶಸ್ವಿಯಾಗಿ ಮೂಡಿಬರಲು ಅದೆಷ್ಟೋ ಕಾಣದ ಕೈಗಳಂತೆ ಯುವಕರು ಶ್ರಮಿಸಿದ್ದಾರೆ. ಹುಲಿ ಕುಣಿತದ ಬಗ್ಗೆ ಅಪಾರ ಪ್ರೀತಿ ಇರುವ ಗಣ್ಯಾತಿ ಗಣ್ಯರು ಕಲ್ಲಿಗ ಟೈಗರ್ಸ್ ತಂಡಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಅಲ್ಲದೆ ಅದೆಷ್ಟೋ ಗಣ್ಯ ವ್ಯಕ್ತಿಗಳು ಹುಲಿ ಕುಣಿತಕ್ಕೆ ಸಹಕಾರವನ್ನು ನೀಡುತ್ತಾರೆ ಅನ್ನೋದನ್ನ ನೆನಪಿಸಲೇಬೇಕು. ಇನ್ನು ಆಕರ್ಷಕವಾಗಿ ಮೂಡಿಬಂದ ಚಿತ್ತಾರ ಹುಲಿ ಕುಣಿತದ ಕರಾಮತ್ತನ್ನ ಪ್ರೇಕ್ಷಕರೆಲ್ಲ ಕಣ್ತುಂಬಿಕೊಂಡ್ರು. ಮುಂದೆಯೂ ಕಲ್ಲಿಗ ಟೈಗರ್ಸ್ ವತಿಯಿಂದ ಹುಲಿ ಕುಣಿತ ಕಾರ್ಯಕ್ರಮ ಹೀಗೆ ಮುಂದುವರಿಯಲಿ ಅನ್ನೋದೇ ನಮ್ಮ ಆಶಯ. ಸಂದೇಶ್, ಕಹಳೆ ನ್ಯೂಸ್, ಪುತ್ತೂರು.